ನನ್ನ ಆತ್ಮೀಯ ಒಡನಾಡಿಯಾಗಿ ಜೀವನದಲ್ಲಿ ಸುಮಾರು 35-40 ವರ್ಷಗಳ ಕಾಲ ರಾಜಕೀಯ ರಂಗದಲ್ಲಿ ಒಟ್ಟಾಗಿ ಕೆಲಸ ಮಾಡಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ರಾಜಣ್ಣವರೇ, ಇನ್ನೋರ್ವ ಅಧ್ಯಕ್ಷರು, ಈ ಭಾಗದ ನಿಮ್ಮೆಲ್ಲರ ಮುಖಂಡರು ಆಗಿರ್ತಕ್ಕಂಥ ಒಂದು ಶುಭ ದಿನ ನಮಗೆಲ್ಲ. ನಮ್ಮ ವೇಣುಗೋಪಾಲ ಸ್ವಾಮಿಯವರ ಈ ಪೂಜಾ ಕೈಂಕರ್ಯದ ಪರವಾಗಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ರಘುವರೆಡ್ಡಿಯವರು ಇವತ್ತು ನಾವು ಕೂಡ ಹೃದಯ ವೇದಿಕೆ ಮೇಲೆ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತಾಗಿದ್ದಕ್ಕೆ ನನಗೆ ಬಹಳ ಆತ್ಮೀಯವಾಗಿರ್ತಕ್ಕಂಥ ಒಂದು ಸಂತೋಷ. ಕಾರಣ ನಾನು ಆಂಧ್ರ ಪ್ರದೇಶದ ಅಬ್ಸರ್ವರ್ ಆಗಿದ್ದಂಥ ಒಂದು ಸನ್ನಿವೇಶದಲ್ಲಿ ಅವರು ಕೂಡ ಬಹಳ ರಾಜಶೇಖರ ರೆಡ್ಡಿಯವರ ಒಂದು ಕ್ಯಾಬಿನೆಟ್ನಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ದರು, ರೆವಿನ್ಯೂ ಮಿನಿಸ್ಟ್ರು ಮತ್ತು 4 ಖಾತೆಗಳನ್ನು ಹೊಂದಿರತಕ್ಕಂಥ ಪ್ರಭಾವಿ ಮಂತ್ರಿಗಳಾಗಿ ಈ ಭಾಗದ ಜನತೆಗೆ ಬಹಳ ಶ್ರೇಷ್ಠ ಕೆಲಸಗಳನ್ನು ಮಾಡಿರ್ತಕ್ಕಂಥವರು. ಅವರ ಅನುದಾನದಲ್ಲಿ ಇವತ್ತು ನಾವಿದೆಲ್ಲ ನೋಡ್ತಿದ್ದೇವೆ. ಅವರು ಯಾವಾಗಲೂ ಕೂಡ ಒಂದೇ ಮಾತು 2 ಮಾತು ಆಡ್ತಿರ್ಲಿಲ್ಲ. ಸೌಜನ್ಯವಾಗಿರ್ತಕ್ಕಂಥ ನೆಲೆನುಡಿ ಅಂತವರ ಜೊತೆಯಲ್ಲಿ ಇವತ್ತು ನಾವು ಈ ಪೂಜಾ ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಭಾವಿಸಿ ಅವ್ರಿಗೆ ನೆನೆದಾಗಿರ್ತಕ್ಕಂಥ ಹೊರತು ಅವರ ವಿರುದ್ಧವನ್ನು ಹಾಕಿರ್ತಾರೆ. ಎರಡನೇದಾಗಿ ಇವತ್ತು ಇವೆಲ್ಲ ನಾವೆಲ್ಲ ಸೇರಿದ್ದೇವೆ. ಈ ಕೊನೆಯ ಗಡಿಯಲ್ಲಿರ್ತಕ್ಕಂಥ ಮುಂದವರಿಗೆ ನಾನು ನೇರವಾಗಿರ್ಬೇಕಾದ್ರೆ ಇವತ್ತೇ ನಾನು ಪ್ರಪ್ರಥಮವಾಗಿ ನಿಮ್ಮ ಮುನ್ನಲ್ಲಿ ನೋಡಕ್ ಬಂದಿರ್ತಕ್ಕಂಥದ್ದು. ನಮ್ಮ ಸ್ನೇಹಿತರ ಸಹಕಾರದಿಂದ ಇಲ್ಲಿ ನಾನು ಪಾರ್ಲಿಮೆಂಟ್ ಸದಸ್ಯನಾಗಿದ್ದೀನಿ ಹೊರತು ನನ್ನ ವೈಯಕ್ತಿಕವಾದ ಶಕ್ತಿಯಿಂದ ಅಡುಗೆ ಕ್ಷೇತ್ರ ಹೇಳ್ತಾ ಇರೋದು. ನನಗೆ ಹಿಂದೆ ಸೋತಾಗ ನನಗೆ 22,000 ಓಟ್ ಬಂದಿತ್ತು. ಈ ಸಾರಿ 78-79 ಮತಗಳನ್ನು ಕೊಡಬೇಕಾದ್ರೆ ನಿಮ್ಮ ಸೌಜನ್ಯ, ನಿಮ್ಮ ಸ್ನೇಹಿತರ ಒಂದು ಪ್ರೀತಿಯ ವಿಶ್ವಾಸ ಇವತ್ತು ನನ್ನ ಮೇಲೆ ಬಿದ್ದು ಇವತ್ತು ನನ್ನನ್ನು ಗೆಲ್ಲಿಸಿದ್ದೀವಿ. ಆದರೆ ಋಣ ತೀರಿಸ್ತಕ್ಕಂಥದ್ದು ನಾವು ಮಾಡಲೇಬೇಕಾಗಿದೆ. ಸ್ನೇಹಿತರೆ, ಇವತ್ತು ವೇಣುಗೋಪಾಲ ಸ್ವಾಮಿಯವರ ವರ್ಗಾವಣೆ ಮಾಡಬೇಕಾದ್ರೆ ನನಗೆ ಗೊತ್ತಿದ್ದಂತೆ ಈ ತಾಲೂಕು ಈ ತುಮಕೂರು ಜಿಲ್ಲೆಯಲ್ಲಿ ಬಹಳ ಹಿಂದುಳಿದಂತ ತಾಲೂಕಾಗಿದೆ. ಮೊದಲು ಬಹಳ ಮುಂದುವರೆದಂತ ತಾಲೂಕಲ್ಲಿ ಈ ಭಾಗ ಚಿನ್ನದ ಗಡಿ ಇತ್ತು. ಯಾವಾಗ ನಮ್ಮ ನದಿ ಬಸ್ಸೋಯ್ತು, ಬತ್ತೋದ್ಮೇಲೆ ನೀವು ಕೂಡ ಎಲ್ಲ ಊರಿಂದ ಊರಿಗೆ ಹೋಗಿ ಬೆಂಗಳೂರು ಸೇರ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬಂದಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಅದನ್ನು ಸರಿಪಡಿಸಬೇಕಾದಂಥ ಕಾಲದಲ್ಲಿ ಇವತ್ತು ನಮಗೆ ಎತ್ತಿನೊಳೆ, ಭದ್ರಾ ನೀರು, ಜೊತೆಗೆ ಹೇಮಾವತಿ ನೀರು ಇವೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಈ ಭಾಗದ ಜನತೆಗೆ ಎಲ್ಲಾ 8 ಕೆರೆಗಳನ್ನು ತುಂಬಾರ್ತಕ್ಕಂಥ ಒಂದು ಕಾಯಕಲ್ಪವನ್ನು ನಾನು ರಾಜೇಂದ್ರನವರು ಕೂಡ ಒಟ್ಟಿಗೆ ಸೇರಿ ಮಾಡ್ತಾ ಇದ್ದೀವಿ. ಎಲ್ಲ ಒಂದಿನ ನಿಮಗೆ ಬರುತ್ತೆ. ಅದು ಬಹಳ ಜನ ಏನ್ ಹೇಳ್ತಾರೆ, ಸುಳ್ಳು ಹೇಳಕ್ಕೆ ಹೋಗ್ತಾರೆ ಈ ರಾಜಕೀಯದವರು ಅಂತಾನ. ನಾವು ಸುಳ್ಳು ಹೇಳಕ್ಕೆ ಬಂದಿಲ್ಲ. ನಾವು ಕಾಯಕ ಮಾಡಿರ್ತಕ್ಕಂಥ ಕೆಲಸ ಇವತ್ತು ಏನಾಗಬೇಕು ಅಂತಕ್ಕಂಥದ್ದು ನೋಡ್ಬೇಕಾದ್ರೆ ಮಾಡ್ತೀವಿ ಹೊರತು ಬಂದಿಲ್ಲ. ನೀರಾವರಿನಲ್ಲಿ ಆದರ್ಶ ಕೂಡ ಪ್ರಚಲಿತವಾಗಿರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳನ್ನು ನಾವು ಈ ಭಾಗಕ್ಕೆ ಮಾಡಬೇಕಾಗಿದೆ. ಇಲ್ಲೇ ಪಕ್ಕದ ಕೊಡಗೆರೆ ತಾಲೂಕಿನಲ್ಲಿ 5.25 TMC ನೀರನ್ನು ನಿಲ್ಲಿಸ್ತಕ್ಕಂಥ ಒಂದು ಸ್ಟೋರೇಜ್ ಡ್ಯಾಮ್ ಮಾಡೋದಕ್ಕೆಲ್ಲ ವ್ಯವಸ್ಥೆ ಆಗಿತ್ತು. ಹಿಂದೆ ನಮ್ಮ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಂತ ಕಾಲದಲ್ಲಿ ಅವರು ಇಲ್ಲಿಗೂ ಕೂಡ ನಾನು ನಿಮಗೆ ಮಂತ್ರಿಗಳಾಗಿದ್ರು, ಇಲ್ಲಿಂದಲ್ಲಿ ಗೆದ್ದು ಕಳಿಸಿದ್ರಿ. ಒಂದು ತಪ್ಪು ಮಾಡೋದು ಅವನ್ನ ಒಂದು ಸ್ಪೆಷಲ್ ಕಮಿಟಿ ಮಾಡೋ ಕಾಂಪನ್ಸೇಷನ್ ಕೊಡೋ ವಿಚಾರದಲ್ಲಿ, ಪರಿಹಾರ ಕೊಡೋ ವಿಚಾರದಲ್ಲಿ ಎಲ್ಲ ತೀರ್ಮಾನ ಆಯಿತು. ತೀರ್ಮಾನ ರೆಡಿ ಆಯಿತು, ಹೋಗ್ಬೇಕಾದ್ರೆ ಸರಿ ಆಗಲಿಲ್ಲ, ಬಿಟ್ಟೋಯ್ತು. ಇವತ್ತಿಗೂ ಕೂಡ ಅದನ್ನು ಸರಿ ಮಾಡೋಕ್ಕಾಗಿಲ್ಲ. ಆದ್ರಿಂದ ನಾವು ಈ ರೀತಿ ಆಗ್ತಕ್ಕಂಥದ್ದನ್ನ ನಾವು ಸರಿ ಮಾಡ್ಕೊಂಡು ಇವತ್ತು ಕೊನೆಯ ಪಕ್ಷ ಅಲ್ಲೊಂದು ಡ್ಯಾಮ್ ಅಲ್ಲಿ ಸ್ಟೋರೇಜ್ ಡ್ಯಾಮ್ ಅದು ಉಪಯೋಗಿಸ್ತಕ್ಕಂಥದ್ದು, ಬೇರೆ ಕಡೆ ಲಿಫ್ಟ್ ಮಾಡ್ತಕ್ಕಂಥದ್ದು. ಕೊನೆಯ ಪಕ್ಷ ನಮಗೆ 2.25 TMC ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರದ ನಾವು ಒಪ್ಪಿಸಿದ್ದೀವಿ. ನಮಗೆ ಸಾಕಾಗ್ತದೆ. ಜೊತೆಗೆ ಬೇರೆ ಕಡೆಗೆ ಅಪ್ಪರ್ ಭದ್ರದಿಂದ ಬರ್ತಕ್ಕಂಥ ಕೆಲವು ಭಾಗ, ಹೇಮಾವತಿಯಿಂದ ಬರ್ತಕ್ಕಂಥ ಕೆಲವು ಭಾಗ, ಈ ರೀತಿ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಬಂದು ಆಡಳಿತ ಕೂಡ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು ಪ್ರಪ್ರಥಮ ಆದ್ಯತೆ ಕರ್ತವ್ಯ ನಮ್ಗೆ. ಎಲ್ಲಿ ನೀರಿದೆ ಅಲ್ಲೆಲ್ಲ ಬಹಳ ಮುಷ್ಕರ ಇದೆ. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. 1972ರಲ್ಲಿ
ಗೋವಿಂದಪ್ಪ ವರದಿ ಪ್ರಕಾರವಾಗಿ ಆ ಗುಬ್ಬಿ ತಾಲೂಕು ವರ್ಸ್ಟ್ ತಾಲೂಕು ಬರ್ತಂದಲ್ಲಿ ಇವತ್ತು ನಮ್ಮ ಮಾನಕ ಬ್ಯೂರೋ ಅಂತ ಇದೆ ಡೆಲ್ಲಿನಲ್ಲಿ ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ನಲ್ಲಿ ಆ ಪ್ರಕಾರವಾಗಿ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಅತಿ ಹೆಚ್ಚು ಇನ್ಕಮ್ ಬರ್ತಕ್ಕಂಥ ತಾಲೂಕು ಕೇವಲ 72 ಜನ 50-40 ವರ್ಷಕ್ಕೆ. ಕಾರಣ ಏನು ಅಂದ್ರೆ ಆ ತಾಲೂಕಿಗೆ ಕೊಟ್ಟಿರ್ತಕ್ಕಂಥದ್ದು 4.5 5 TMC ನೀರು. ಅದನ್ನ ಡ್ರಿಪ್ ಇರಿಗೇಷನ್ ಮುಖಾಂತರವಾಗಿ ಅಲ್ಲಿ ಮೊದಲೊಂದು 10,000 ಎಕರೆ ಅಡಿಕೆ ತೋಟ ಇತ್ತು, ಈಗ 80,000 ಎಕರೆ ಅಡಿಕೆ ತೋಟ ಆಗಿದೆ. ಎಲ್ಲ ಬುಕ್ಕೊಂಡ್ಬಿಟ್ಟಾರೆ. ನಾವು ಚಿಕ್ಕೂರು ಅಂತ ಒಂದು ಗ್ರಾಮ ಇದೆ, ಗುಬ್ಬಿಯಿಂದ ಒಂದು 6-7 ಕಿಲೋಮೀಟರ್ ದೂರದಲ್ಲಿ. ಸ್ವಾಮೀಜಿ ಅವರು ನಿದ್ದೆ ಮಾಡ್ತಿದ್ರು, ಸರ್ ಮುದಿ ಊರು ಸಿಕ್ತು ಅಂತ ಹೇಳಿದೆ. ನೋಡಿ ಬೆಂಗಳೂರಿಗೆ ಬಂದಾಗಾಯ್ತು. ಆ ಊರಿನ 150 ಮನೆ ಇವೆ. ಎಷ್ಟು ವರ್ಷಕ್ಕೆ ಬಂದ ಆದಾಯ 35 ಕೋಟಿ ರೂಪಾಯಿ ಸಿಗ್ತಿದೆ. 120 ಮನೆಗೆ ಬರೀ ನೀರಾವರಿ ಇನ್ನೇನು ಮಾಡ್ತಿಲ್ಲ ಅವರು. ಅಡಿಕೆ ತೋಟ, ತೆಂಗಿನ ತೋಟ, ರಾಗಿ ಬೆಳೆ ಗೊತ್ತೇ ಇಲ್ಲ, ಭತ್ತದ ಬೆಳೆ ಗೊತ್ತೇ ಇಲ್ಲ ಅವರಿಗೆ. ಮಾವು ಇಷ್ಟರಲ್ಲಿ ಜೀವನ ಮಾಡ್ತಾರೆ. ಸುಖವಾಗಿ ಧರ್ಮಕೋಸ್ಕರವಾಗಿ ಎಲ್ಲಿವರೆಗೆ ನೀರು ನಮಗೆ ಲಭ್ಯವಾಗುದಿಲ್ವೋ, ಎಲ್ಲಿವರೆಗೆ ನಾವು ಶ್ರಮ ವಹಿಸಿ ಈಗ ಆಧುನಿಕವಾಗಿರ್ತಕ್ಕಂಥ ಬೇಸಾಯ ಮಾಡದಲ್ಲೇನೋ ನಾವಿನ್ನೂ ಕೂಡ ಬದುಕಕ್ಕಾಗೋದಿಲ್ಲ. ಸರ್ಕಾರ ಎಲ್ಲಾ ಸವಲತ್ತುಗಳನ್ನು ನಾವು ಕೊಟ್ಟರು ಕೂಡ ಅದನ್ನ ನೀವು ಉಪಯೋಗಿಸಿದ್ರೆ ಇದ್ರೆ ಬರ್ತೈತೆ. ಇನ್ನೊಂದು ಕೆಲವು ನಾವು ಇನ್ನೊಂದು ಸ್ವಾಮಿ ನಮ್ಗೆಲ್ಲ ಅಕ್ಕಿನೇ ಕೊಡಲಿಲ್ಲ ಅಂತಾರೆ. ಅದರಲ್ಲಿ ನಾವು ಬೆಳೆಯಲಾಗಿ 20-35 ಜಮೀನು ಇಟ್ಕೊಂಡು ನಾವು ಜೋಳಿ ಹಿಡ್ಕೊಂಡು ಹೋಗಿ 6 kg ಅಕ್ಕಿ ತಗೊಳಕ್ ಹೋದ್ರೆ ನಮ್ಗೆ ನಾಶ ಆಗೋದಿಲ್ಲ. ನಾವು ಬೆಳೆಯ ರೈತ ಅದನ್ನು ಮಾಡಬೇಕಾಗೋಸ್ಕರವಾಗಿ ನಾವು ತರ ಮಾಡ್ತಾ ಇದ್ದೀವಿ. ರಾಜ್ಯದ ನಾವು ಸೇರಿಕೊಳ್ಳೋಣ. ಈಗ ಹೊಸದಾಗಿ ಜೊತೆಗೆ ಇನ್ನೊಂದು ನೇತ್ರಾವತಿಯಿಂದ ನೀರು ತಗೊಂಡ್ಬರ್ತಕ್ಕಂಥದ್ದು ಅದು ನಮ್ಮ ಉತ್ತರಂಗಿ ಹತ್ರನ ಇನ್ಕ್ಲೈನ್ ಟನಲ್ ಅಂತಾರೆ ಇಂಗ್ಲಿಷ್ನಲ್ಲಿ. ಒಳಗಡೆಗೆ ಕೊಂಡ್ಕೊಂಡೋಗಿ 900 ಅಡಿ ಮೇಲಿಗೆ ತಂದು ಅದರಿಂದ ಸುಮಾರು ಪ್ರತಿ ದಿನಕ್ಕೆ 1 TMC ನೀರನ್ನ ಈ ಭಾಗಕ್ಕೆ ತಂದು ಸುಮಾರು 6-7 ಜಿಲ್ಲೆಗಳಿಗೆ ಇರ್ತಕ್ಕಂಥ ಕೆರೆ ತುಂಬಿ ಜೊತೆಗೆ 3 ಡ್ಯಾಮ್ಗಳು ಬರ್ತದೆ. ಇನ್ಕ್ಲೈನ್ ಡ್ಯಾಮ್ ಅದಕ್ಕೆ ಡ್ಯಾಮ್ ಅಂತ ಹೇಳಿದ್ರೆ ಅದನ್ನ ಸ್ಟೋರೇಜ್ ಡ್ಯಾಮ್ಗಳು ಅದೆಲ್ಲ ತುಂಬಾ ಮತ್ತೆ 3 TMC ನೀರನ್ನ ಸ್ಟೋರೇಜ್ ಮಾಡಿದ್ರೆ ಈ ಭಾಗ ನಮ್ಮ ರಾಷ್ಟ್ರದಲ್ಲಿ ಎಲ್ಲೆಲ್ಲೇ ಇರ್ತಕ್ಕಂಥ ರೀತಿಯ ಕಾರ್ಯಕ್ರಮಗಳಂತ ಸೇರಿಸ್ಕೊಳ್ತಕ್ಕಂಥ ನಮ್ಮ ಮಾಧ್ಯಮಗಳು ಕೂಡ ಒಪ್ಪಿರ್ತಕ್ಕಂಥ ಒಂದು ರೀತಿಯಲ್ಲಿ ಸರ್ಕಾರ ಬೆಳೆದಿದ್ದಾರೆ. ಅದು ಬಂದ್ರೆ ನಾವು ನೀವೆಲ್ಲ ಸುರಕ್ಷಿತವಾಗಿರ್ತೀವಿ. ನಂತರ ನಿಮ್ಮ ಮಕ್ಕಳು ವಿದ್ಯಾವಂತ ಆಗಬೇಕು. ವಿದ್ಯಾವಂತ ಆದ್ಮೇಲೆ ಮನೆ ಕೆಲಸದಲ್ಲೆಲ್ಲ ಹೋಗಿ ಕಾನ್ಪುರ ಕೆಲಸ ಮಾಡ್ತಕ್ಕಂಥದ್ದಲ್ಲ, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಮತ್ತೊಂದು ಏನೋ ಮಾಡ್ತಕ್ಕಂಥ ರಾಯಚೂರು ಮತ್ತು ತುಮಕೂರು ಸೇರಿಸಿಬಿಡಪ್ಪ ಅಂತ ಹೇಳಿದ್ರು. ನಾವು ಬರ್ತೀವಿ ಅಂತ ಹೇಳಿದ್ರೆ ನಾವು ನೋಡ್ಕೊಳ್ಬೇಕು ಅಂತ ನಾವು ಕೂಡ ಪ್ರಧಾನಮಂತ್ರಿ ಹೋಗಿ ಪ್ರಯತ್ನ ಮಾಡ್ತೀವಿ. ಅಷ್ಟೊಂದು ಆಗ್ಬೇಕಾಗ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಮ್ಮ ತಾಲೂಕಲ್ಲಿ ಬರ್ತದೆ. ನಮ್ಮ ಜಿಲ್ಲೆ ಗೊತ್ತಿಲ್ಲ, ನೀವು ಅದಾಗ್ತದೆ. ಈಗ ಗಡಿಯ ಬಂದಾಗ ಹೊಸನ್ನಸಾಪುರ ಪಕ್ಕದಲ್ಲಿ ನಿಮ್ಮ ತಾಲೂಕು ಸುಮಾರು 4,000 ಎಕರೆಗಳಿಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಿಡವರೆಲ್ಲ ಕಡೆ ಮಾತಾಡ್ತೀಯ ಎಲ್ಲ ಮಾತಾಡ್ತೀವಿ. ನಮ್ಮ ಬಳಿ ಆದ್ಮೇಲೆ ನಮ್ಮಿಂದ ಏನಾದ್ರು ಕೂಡ ಸಹಕಾರ ಮಾತಾಡಕ್ ಹೋಗ್ಬೇಡಿ. ಯಾರು ಕೂಡ ನಾವೇನು ಯಾಕೆ ಸುಳ್ಳು ಪಡೆಯಬೇಕು. ನಮ್ಮ ಪಾರ್ಲಿಮೆಂಟ್ ಸದಸ್ಯರಾಗಿ ನಾವು ಸುಳ್ಳು ಹೇಳಿಕೆ ದಾರಿ ಒಳಗೆ ಓಡಿಸ್ತೇವೆ. ಅದಕ್ಕೋಸ್ಕರ ಇದೆಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ರಾಜೀನಾಮೆ ಬರ್ತದೆ. ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಇವತ್ತು ಒಂಟಿ ಕಾಲದಲ್ಲಿ ಆಗಬೇಕು ಅಂತಾರೆ. ಈ ರೀತಿ ಪ್ರತಿಯೊಂದನ್ನು ಕೂಡ ನಾವು ಮಾಡ್ತಕ್ಕಂಥದ್ದು ಮಾಡಿದಾಗ ಮಾತ್ರ ರಸ್ತೆ ವಲಯ ಈಗ ಹೈವೇ ಗ್ರೀನ್ ಹೈವೇ ಬರ್ತಾ ಇದೆ. ಮಧುಗಿರಿ ತಾಲೂಕು ಆಗ್ತದೆ, ಸ್ಥಿರ ಮಧುಗಿರಿ ಬಾಗು ಅಲ್ಲಿ ನಿಮ್ಮ ಕಡತಕ್ಕೆ ಕಡೆ ಬರ್ತದೆ. ಅದು ಬಾಂಬೆ ಟು ಇದಕ್ಕೆ ಬರ್ತದೆ, ಅದು ನಮ್ಮ ಚೆನ್ನೈಗೆ. ಈಗ ಬೆಂಗಳೂರು ಬಾಂಬೆಗೂ 5 ಗಂಟೆ ಕಡಿಮೆ ಆಗ್ತದೆ ಜರ್ನಿ. ಜೊತೆಗೆ 93 ಕಿಲೋಮೀಟರ್ ಕೂಡ ಕಮ್ಮಿ ಆಗ್ತದೆ. ಎಲ್ಲ ಅದು ಇಡೀ ಸಕಲ ಇಂಡಿಯಾದಲ್ಲಿ ದೊಡ್ಡ ಹೈವೇ. ಅದು ಇದೆಲ್ಲನೂ ಕೂಡ ಆಗೋದಕ್ಕೆ ಕೆಲವು ಶಾಲೆ ಸರ್ವೆ ನಡೀತಾ ಇದೆ. ದುಡ್ಡು 50,000 ಕೋಟಿ ರೂಪಾಯಿ ದುಡ್ಡು ಕೊಟ್ಬಿಟ್ಟಾರೆ ಅದು ಶಾಲೆ. ಈ ರೀತಿ ಮಾಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಯಾವ್ದು ಬರಬೇಕು ಅನ್ನೋದು ಕೂಡ ನಾವು ನೇರವಾಗಿ ತಂದ್ಕೊಂಡು ಬರ್ತಕ್ಕಂಥ ಮಾಡಿದ್ದೀವಿ. ಕೊನೆಯದಾಗಿ ನಾನು ಏನು ಹೇಳೋದಿಲ್ಲ, ಈ ನಿಮ್ಮ ಜನಾಂಗದವರು ಲಾಭ ತರ್ತಾ ಇದ್ದಾರೆ. ರಾಜನ ದಿನ ಬೆಂಬಲ ನಡೀತಾ ಇದ್ದಾರೆ, ವಿಜಯ ರಾಜನ. ಅದಕ್ಕಿಂತ 2 ಕೋಟಿ ಬೇಕು ಸ್ವಾಮಿ ಹಿಂಗೆ ಅಂತ. ಅದಕ್ಕೆ ಮತ್ತು ಈ ಕ್ಷೇತ್ರವನ್ನು ಕೂಡ ನಾವು ಪ್ರಯತ್ನ ಮಾಡೋದಕ್ಕೆ ಹೇಳಿ ರಾಜ್ಯದಲ್ಲಿ ನಮ್ಮ ಚೀಫ್ ಮಿನಿಸ್ಟರ್ ನಮ್ಮ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಿಂದ ಏನಾದ್ರು ಮಾಡಿ ಅಷ್ಟೊಂದು ಪಡ್ತಿರ್ತಕ್ಕಂಥ ಅದಕ್ಕೆ ಪ್ರಯತ್ನ ನಾನು ನಮ್ಮ ರಾಜಣ್ಣವರೆಲ್ಲ ಸೇರಿ ಮಾಡ್ತೀವಿ. ಆ ಕಾರ್ಯಕ್ರಮವನ್ನು ಹೇಳ್ತೀವಿ.
ರಘುವರೆಡ್ಡಿ ಅವರು ನಮ್ಮ ಜೊತೆ ಬನ್ನಿ ಮುಖ್ಯಮಂತ್ರಿಗಳು ನೋಡೋಣ ಅಂತ. ಇದೆಲ್ಲ ನಾವು ಮಾಡಬೇಕೆ ಹೊರತು ಸುಮ್ಮನೆ ಟೀಕೆ ಮಾಡಿದ್ರೆ ಅವ್ರ ಕೆಲಸ ಆಗೋದಿಲ್ಲ. ದಯವಿಟ್ಟು ಯಾರು ಟೀಕೆ ಮಾಡಬೇಡಿ. ನೀವು ಯಾವ ಪಕ್ಷದಲ್ಲಿ ಕೂಡ ನಾವು ಇಲ್ಲೇ ಬೆಳೆ ಉಳಿತೀವಿ, ಇಲ್ಲೇ ಇರಬೇಕು, ಸಾಯ್ಬೇಕು. ಅದಕ್ಕೋಸ್ಕರ ದಯಮಾಡಿ ಎಲ್ಲರೂ ಕೂಡ ಮರೆತು ನೀವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಹೊರತು ಅದು ಬಿಟ್ಟು ಏನು ಮಾಡ್ಬೋದು. ಇವತ್ತು ರಾಜಣ್ಣ ಅವರು ಹೋದಲ್ಲಿ ಅವ್ರು ಎಷ್ಟು ಕೆಲಸ ಮಾಡಿದ್ರು ಕೊಡಲ್ಲ, ಯಾವುದೋ ಕಾರಣ ಅಥವಾ ಯಾರೋ ಬಂದ್ರು ಏನೋ ಸುಳ್ಳು ಮಾಡಬೇಕು, ಅದೆಲ್ಲ ಮಾಡಕ್ ಹೋಗ್ಬೇಡಿ. ಯಾವಾಗಲೂ ಕೂಡ ಕೆಲಸ ಮಾಡೋ ಇದಕ್ಕೆ ಒಳ್ಳೆ ಜವಾಬ್ದಾರಿಯಿಂದ ಕೊಟ್ಟಿರ್ತಕ್ಕಂಥದ್ದಕ್ಕೆ ಒಳ್ಳೆ ತಪಾಸಣೆಗೆ ಹಿಂದುವರಾಗಿ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಸರಿ ರಾಜಣ್ಣವರು ಬರ್ತಾರೆ, ಪ್ರತಿಯೊಬ್ಬರು ಬರ್ತಾರೆ. ನಾನು ಪಾರ್ಟಿಗೆ ಇರ್ಬೋದು, ಅವರೊಂದು ಪಾರ್ಟಿಗೆ ಇರ್ಬೋದು, ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಅತ್ಯುತ್ತಮ ಅಂತಕ್ಕಂಥ ಸಹಕಾರ ಪಡೆಯುತ್ತಲೂ ಕೂಡ ಇಷ್ಟೇ. ಈ ಕಾರ್ಯಕ್ರಮದಲ್ಲಿ ನಾನು ಕರೆದು ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಸ್ನೇಹಿತರೆ, ನಿಮಗೆಲ್ಲ ಧನ್ಯವಾದಗಳು. ಒಂದಿದೆ ಎಸ್ಟಿ ಸೇರಿಸ್ತಕ್ಕಂಥ ವಿಚಾರದಲ್ಲೂ ಕೂಡ ಡೆಲ್ಲಿನಲ್ಲೂ ಕೂಡ ಹೇಳ್ತೀವಿ. ಆಂಧ್ರ ಪಾಲಿಕೆ ಡಿಪಾರ್ಟ್ಮೆಂಟ್ ರಿಪೋರ್ಟ್ ಕೊಟ್ಟರೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಕೂಡ ಒಳ್ಳೇದಾಗ್ತದೆ ಅಂತ ತಿಳ್ಕೊಂಡು ಸೇರಿ ನಾನು ಇನ್ನು ಹೆಚ್ಚಿಗೆ ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮಿಕ್ಕಿದೆಲ್ಲ ನಮ್ಮ ಸ್ನೇಹಿತರು ರಾಜಣ್ಣ ಮಿಕ್ಕಿದೆಲ್ಲ ನಮ್ಮ ಮುಖಂಡರು ಕೂಡ ಮಾಡ್ತಾರೆ ಅಂತ ತಿಳ್ಕೊಂಡು ಹೇಳಿ ನನಗೆ ಬೆಂಗಳೂರಿನಲ್ಲೇ ಬೇರೆ ಒಂದು 3 ಕಾರ್ಯಕ್ರಮ ಇದೆ. ಈ ಜಗಮೋಹನ್ ಮಿಷನ್ ಯಾವುದೋ ಒಂದು ಫೌಂಡೇಶನ್ ಹಾಕಿದ್ದು ಅದು ಕಾಯ್ತಾವ್ರೆ. ನಾನು ಅವ್ರಿಗೆ 1 ಗಂಟೆಗೆ ಅಲ್ಲಿ ಬರ್ತೀನಿ ಅಂತ ಹೇಳಿದ್ದೆ. 12 ಮುಕ್ಕಾಲು ಆಯ್ತು, 1 ಗಂಟೆ ಮೇಲಾಯ್ತು. ಹೋಗ್ಬೇಕು, ಸ್ವಲ್ಪ ಹೆಚ್ಚು ಕಮ್ಮಿ ಕೂಡ ಹೋಗ್ತೀನಿ ಅಂತ ಕೂಡ ಹೇಳಿ